ಗಿಫ್ಟ್ ಐಟಮ್ಗಳ ಕಲೆಕ್ಷನ್ ಕೂಡ ಬ್ಯೂಟಿಫುಲ್ ಆಗಿರುವಂತದ್ದು. ಪುಟಾಣಿ ಮಕ್ಕಳಿಗೆ ಆಟಿಕೆಗಳು ಕೂಡ ಇಲ್ಲಿ ಕಲೆಕ್ಷನ್ ಇದೆ. ಟೆಡ್ಡಿ ಬೇರ್ ಅಂತ ಹೇಳಿದ್ರೆ ಯುವ ಮನಸ್ಸುಗಳಿಗೆ ತುಂಬಾನೇ ಇಷ್ಟವಾಗುತ್ತೆ. ಬ್ರಾಂಡೆಡ್ ಆಗಿರುವಂತಹ ಹ್ಯಾಂಡ್ ಬ್ಯಾಗ್ಗಳು, ಶುಭಾರಂಭ ಆಗಿರೋದ್ರಿಂದಾಗಿ ಸ್ಪೆಷಲ್ ಆಗಿರುವಂತ ಆಫರ್ ಬೇರೆ ನಡೀತಾ ಇದೆ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಣ್ಣಿನ ಸೌಂದರ್ಯ ಆಕೆಯ ಕಿರು ನಗೆಯಲ್ಲಿ ಅಡಗಿದೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ತಾನು ಸೌಂದರ್ಯವಾಗಿದ್ರೂ ಕೂಡ ಇನ್ನಷ್ಟು ಸೌಂದರ್ಯವಾಗಿರ್ಬೇಕು ಅಂತ ಪ್ರತಿಯೊಬ್ಬ ಹೆಣ್ಣು ಕೂಡ ಬಯಸ್ತಾಳೆ. ಹಾಗಾಗಿ ಸಿಂಪಲ್ ಆಗಿರುವಂತಹ ಮೇಕಪ್, ಅದಕ್ಕೆ ಸೂಟ್ ಆಗೋ ರೀತಿಯಾದಂತಹ ಆಕ್ಸೆಸರೀಸ್ ಅನ್ನ ಹಾಕಿದ್ರೆ ವಾವ್ ಅನ್ನೋ ರೀತಿಯಾದಂತಹ ಲುಕ್ ಅನ್ನ ನೀಡುತ್ತೆ. ನಮ್ಮ ಪುತ್ತೂರಿನಲ್ಲಿ ಹಲವಾರು ಫ್ಯಾನ್ಸಿ ಐಟಮ್ಗಳು ಇದೆ. ಅದರಲ್ಲಿ ಎಲ್ಲಾ ರೀತಿಯಾದಂತಹ ಮೇಕಪ್ ಐಟಮ್ಗಳಾಗಿರ್ಬೋದು, ಫ್ಯಾನ್ಸಿ ಐಟಮ್ಗಳಾಗಿರ್ಬೋದು ಲಭ್ಯ ಇರುತ್ತೆ. ಆದ್ರೆ ಇದೀಗ ನಿಮ್ಮೆಲ್ಲರಿಗೂ ಕೂಡ ಹೋಲ್ಸೇಲ್ ಹಾಗೇನೆ ರಿಟೇಲ್ ದರದಲ್ಲಿ ಐಟಮ್ಗಳನ್ನ ನೀಡಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಶಾರದಾ ಫ್ಯಾನ್ಸಿ ನೂತನವಾಗಿ ಶುಭಾರಂಭಗೊಂಡಿದೆ. ಪುತ್ತೂರಿನ ಮುಖ್ಯ ರಸ್ತೆಯ ನೀಲಂ ಗಾರ್ಮೆಂಟ್ಸ್ ನ ಪಕ್ಕದಲ್ಲಿ ಶಾರದಾ ಫ್ಯಾನ್ಸಿ ಶುಭಾರಂಭಗೊಂಡಿರುವಂತದ್ದು. ಶುಭಾರಂಭದ ಹಿನ್ನೆಲೆಯಲ್ಲಿ ಸ್ಪೆಷಲ್ ಆಗಿರುವಂತಹ ಡಿಸ್ಕೌಂಟ್ ಅನ್ನ ಕೂಡ ಹಾಕಿದ್ದಾರೆ. ಹಾಗಾದ್ರೆ ಬನ್ನಿ, ಯಾವೆಲ್ಲ ಫ್ಯಾನ್ಸಿ ಐಟಮ್ಗಳು ಇಲ್ಲಿ ಅವೈಲೇಬಲ್ ಇದೆ, ಡಿಸ್ಕೌಂಟ್ ಆಗಿ ಎಷ್ಟು ಪ್ರೈಸ್ಗೆ ಐಟಮ್ಗಳು ಅವೈಲೇಬಲ್ ಇದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ವಿಶಾಲವಾದ ಮಳಿಗೆಯಲ್ಲಿ ಹೆಂಗಳೆಯರಿಗೆ ಬೇಕಾಗಿರುವಂತಹ ಎಲ್ಲಾ ರೀತಿಯಾದಂತಹ ಫ್ಯಾನ್ಸಿ ಐಟಮ್ಗಳು ಕೂಡ ನಿಮ್ಮ ಶಾರದಾ ಫ್ಯಾನ್ಸಿಯಲ್ಲಿ ಲಭ್ಯ ಇರುವಂತದ್ದು. ಇರುವಂತಹ ಐಟಮ್ಗಳು ಯಾವ ರೀತಿಯಾಗಿದೆ, ಯಾವೆಲ್ಲ ಐಟಮ್ಗಳು ಇದೆ, ಇವೆಲ್ಲವನ್ನ ಕೂಡ ನೋಡೋಣ. ಅದರ ಜೊತೆಗೇನೆ ಆಫರ್ ಆಗಿ ಇವಾಗ ಯಾವ ರೀತಿಯಾದಂತಹ ಪ್ರೈಸ್ ನಲ್ಲಿ ಐಟಮ್ಗಳು ಲಭ್ಯ ಆಗ್ತಾ ಇದೆ, ಇವೆಲ್ಲವನ್ನ ಕೂಡ ನೋಡೋಣ. ನಾನು ನಿಮ್ಗೆ ಫಸ್ಟ್ ಇಲ್ಲಿ ಬ್ಯಾಂಗಲ್ಸ್ ಇಂದ ಶುರು ಮಾಡ್ತೀನಿ. ಯಾಕೆಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ಕೈಬಳೆ ಅಂತ ಹೇಳಿದ್ರೆ ತುಂಬಾನೇ ಇಷ್ಟವಾಗುತ್ತೆ. ಅದು ಕೂಡ ನಾವು ಟ್ರೆಡಿಷನಲ್ ಆಗಿರುವಂತಹ ಲುಕ್ ನಲ್ಲಿ ಕಾಣಿಸಿಕೊಳ್ತೀವಿ ಅಂತ ಹೇಳಿದಾಗ ಕೈಯಲ್ಲಿ ಬಳೆ ಇದ್ರೆ ಅಂತೂ ತುಂಬಾನೇ ಖುಷಿ ನೀಡುತ್ತೆ. ಸಾರಿಯನ್ನ ವೇರ್ ಮಾಡ್ತೀವಿ ಅಂತ ಹೇಳಿದಾಗ ಸಾರಿಗೆ ಮ್ಯಾಚಿಂಗ್ ಆಗಿರುವಂತಹ ಬ್ಯಾಂಗಲ್ಸ್ ಅಂತೂ ಬೇಕೇ ಬೇಕಾಗುತ್ತೆ. ಹಾಗಾಗಿ ನಾವು 10 ಕಡೆ ಫ್ಯಾನ್ಸಿಗಳಿಗೆ ಅಲೆದಾಟವನ್ನ ಮಾಡ್ತೀವಿ. ಆದ್ರೆ ನೀವು ಶಾರದಾ ಫ್ಯಾನ್ಸಿಗೆ ಬಂದ್ರಿ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟವಾಗುವಂತಹ ಬಳೆಗಳು ಕೂಡ ಇಲ್ಲಿ ಅವೈಲೇಬಲ್ ಇರುವಂತದ್ದು. ಹೇಗಿದೆ ಕಲೆಕ್ಷನ್ ಅಂತ ನೋಡ್ಬೋದು ನೀವು. ಅದರಲ್ಲಿ ಪ್ರೈಸ್ ಅನ್ನ ಕೂಡ ಟ್ಯಾಗ್ ಮಾಡಿ ಹಾಕಿದ್ದಾರೆ. ಇವಾಗ ಆಫರ್ ಆಗಿ ಕೂಡ ನಿಮ್ಗೆ ಈ ಎಲ್ಲಾ ಐಟಮ್ಗಳು ಕೂಡ ಅವೈಲೇಬಲ್ ಇರುವಂತದ್ದು. ಇಲ್ಲಿ ನೋಡಿ, ಡೈಲಿ ವೇರಿಗೆ ಬೇಕಾಗಿರುವಂತಹ ಬ್ಯಾಂಗಲ್ಸ್ ಗಳ ಬ್ಯೂಟಿಫುಲ್ ಕಲೆಕ್ಷನ್ ಇದೆ. ಮೆಟಲ್ ಬ್ಯಾಂಗಲ್ ಆಗಿರ್ಬೋದು ಅಥವಾ ಗಾಜಿನ ಬಳೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಿಮಗೆ ಶಾರದಾ ಫ್ಯಾನ್ಸಿಯಲ್ಲಿ ಅವೈಲೇಬಲ್ ಇದೆ. ನೋಡಿ, ಹೆಣ್ಣು ಮಕ್ಕಳ ಸೌಂದರ್ಯಕ್ಕೆ ಸರಿಸಾಟಿಯಾದಂತಹ 1 ಗ್ರಾಮ್ ಗೋಲ್ಡ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ನೀವು ನೋಡ್ತಾ ಇದ್ದೀರಲ್ಲ, ಸರಗಳ ಕಲೆಕ್ಷನ್, ನೆಕ್ಲೆಸ್ ಕಲೆಕ್ಷನ್, ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸ್ ಕಲೆಕ್ಷನ್ಗಳು ಕೂಡ ಶಾರದಾ ಫ್ಯಾನ್ಸಿಯಲ್ಲಿ ಅವೈಲೇಬಲ್ ಇದೆ. ಹೇಗಿದೆ ಅಂತ ನೋಡಿ. ಟ್ರೆಡಿಷನಲ್ ಆಗಿರುವಂತಹ ಸಾರಿಯನ್ನ ವೇರ್ ಮಾಡ್ತೀವಿ ಅಂತ ಹೇಳಿದಾಗ ಅದಕ್ಕೆ ಸೂಟ್ ಆಗುವಂತಹ ಬ್ಯಾಂಗಲ್ ಗಳನ್ನ ಕೂಡ ನಾವು ಇವಾಗ ಇಲ್ಲಿ ನೋಡಿದ್ವಿ. ಹಾಗೇನೆ ಇಲ್ಲಿ ನೆಕ್ಲೆಸ್ ಗಳನ್ನ ಕೂಡ ನೀವು ನೋಡ್ಬೋದು. ಚಿನ್ನದ ಬೆಲೆ ಅಂತೂ ಗಗನಕ್ಕೆ ಇರ್ತಾ ಇದೆ. ಹಾಗಾಗಿ ನಾವು ಚಿನ್ನವನ್ನ ಖರೀದಿ ಮಾಡೋದು ಅಂತ ಹೇಳಿದ್ರೆ, ಈ ತರದ ಚಿನ್ನಗಳನ್ನ ಖರೀದಿ ಮಾಡೋದು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ. ಹಾಗಾಗಿ ನಾವು ಟ್ರೆಡಿಷನಲ್ ಆಗಿರುವಂತಹ ಸಾರಿಯನ್ನ ವೇರ್ ಮಾಡಿದಾಗ ಟ್ರೆಡಿಷನಲ್ ಲುಕ್ ಕೊಡುವಂತಹ ನೆಕ್ಲೆಸ್ ಗಳು ಬೇಕು, ಈ ತರದ ಸರಗಳು ಬೇಕು ಅಂತ ಹೇಳಿದ್ರೆ ಈ ತರಹದ ಸರಗಳೇ ಪರ್ಫೆಕ್ಟ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ನೋಡಿ, ಇನ್ನೊಂದು ಸರವನ್ನ ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ. ನೆಕ್ಲೆಸ್ ಇದು
ಸ್ಟೋನ್ ಅಲ್ಲಿ ಬಂದು ಹಾಗೇನೆ ಇನ್ನೊಂದು ನೋಡಿದ್ರು ಡೈಮಂಡ್ ರೀತಿಯಾದಂತಹ ಲುಕ್ ಅನ್ನ ಕೊಡುತ್ತೆ. ಅದಕ್ಕೆ ಸೂಟ್ ಆಗುವಂತಹ ಇಯರಿಂಗ್ಸ್, ಸಿಂಪಲ್ ಆಗಿರುವಂತಹ ಇಯರಿಂಗ್ಸ್, ಬಟ್ ಇದು ನೀವು ಪಾರ್ಟಿಗೆ ಹಾಕುವಂತಹ ಸಾರಿಗಳಿಗೆ ಎಲ್ಲ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇನ್ನೊಂದು ನೆಕ್ಲೆಸ್ ಇಲ್ಲಿ ನೋಡಿ, ಸ್ಟೋನ್ ಇಲ್ಲಿ ಬಂದಂತಹ ನೆಕ್ಲೆಸ್, ಅದರದ್ದು ಕೂಡ ಹಾಗೇನೆ ಇಯರಿಂಗ್ಸ್ ನೋಡಿ ಸಿಂಪಲ್ ಆಗಿದೆ, ಬಟ್ ಇದು ಬ್ಯೂಟಿಫುಲ್ ಆಗಿರುವಂತಹ ಲುಕ್ ಅನ್ನ ನಿಮಗೆ ನೀಡುತ್ತೆ. ನೆಕ್ಲೆಸ್ಗಳ ಕಲೆಕ್ಷನ್ ನ ಜೊತೆಗೇನೆ ಇಲ್ಲಿ ಸೊಂಟಪಟ್ಟಿಯ ಕಲೆಕ್ಷನ್ ಕೂಡ ಇದೆ. ದೇವರ ಚಿತ್ರ ಬಂದು ಇರುವಂತಹ ಸೊಂಟಪಟ್ಟಿಯ ಕಲೆಕ್ಷನ್, ಇದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಅನ್ನ ನೀಡುತ್ತೆ ನಿಮ್ಗೆ. ಹಾಗೇನೆ ಸಿಂಪಲ್ ಆಗಿರುವಂತಹ ಸೊಂಟಪಟ್ಟಿಯ ಕಲೆಕ್ಷನ್ ಕೂಡ ಇದೆ ನೋಡಿ, ಇದು ಸ್ವಲ್ಪ ಸಿಂಪಲ್ ಆಗಿರುವಂತದ್ದು. ಹಾಗೇನೆ ಈ ತರದ ಸೊಂಟಪಟ್ಟಿಯ ಕಲೆಕ್ಷನ್ ಕೂಡ ಇಲ್ಲಿ ತುಂಬಾ ಇದೆ. ಇನ್ನು ಕೆಲವರಿಗೆ ತುಂಬಾನೇ ಸಿಂಪಲ್ ಆಗಿರುವಂತದ್ದು ಈ ತರಹ ಬಂದು ಬೇಡ ಅನ್ನುವಂಥದ್ದು ಇರುತ್ತೆ, ಸ್ಟೋನ್ ಅಲ್ಲಿ ಜಸ್ಟ್ ಬೇಕು ಅಂತ, ಅದಕ್ಕೆ ಬೇಕಾಗಿರುವಂತಹ ಕಲೆಕ್ಷನ್ ಕೂಡ ಇದೆ. ಸಿಂಗಲ್ ಆಗಿ ಬಂದಂತದ್ದಾಗಿರ್ಬೋದು ಅಥವಾ ಟ್ರಿಬಲ್ ಲೇಯರ್ ಅಲ್ಲಿ ಬರುವಂತಹ ಸೊಂಟಪಟ್ಟಿ ಆಗಿರ್ಬೋದು, ಅವುಗಳು ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಇರುವಂತದ್ದು. ಹಾಗೇನೆ ನಾವು ಇಲ್ಲಿ ಮುಂದೆ ನೋಡೋದು ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳಿಗೆ ಕಿವಿಯೋಲೆ ಅಂತ ಹೇಳಿದ್ರೆ ಕೂಡ ಇಷ್ಟ ಇರುತ್ತೆ. ಹಾಗಾಗಿ ಎಷ್ಟು ಕಿವಿಯೋಲೆ ಇದ್ರೂ ಕೂಡ ಸಾಕಾಗೋದಿಲ್ಲ, ಡ್ರೆಸ್ಗೆ ಮ್ಯಾಚಿಂಗ್ ಆಗಿರುವಂತ ಕಿವಿಯೋಲೆ ಬೇಕು ಅನ್ನುವಂಥದ್ದು ತುಂಬಾ ಜನರಿಗೆ ಇರುತ್ತೆ. ಹಾಗಾಗಿ ಇಲ್ಲಿ ಕಿವಿಯೋಲೆಗಳ ಕಲೆಕ್ಷನ್ ಕೂಡ ಸೂಪರ್ ಆಗಿದೆ. ಸ್ಟೋನ್ ಅಲ್ಲಿ ಬಂದಂತಹ ಕಿವಿಯೋಲೆ ಆಗಿರ್ಬೋದು, ನಾವು ತುಂಬಾ ಸಲ ಯೋಚನೆ ಮಾಡ್ತೀವಿ ಡ್ರೆಸ್ಗೆ ಮ್ಯಾಚಿಂಗ್ ಆಗಿರುವಂತಹ ಕಿವಿಯೋಲೆಯೇ ಬೇಕು ಅಂತ. ಹಾಗಾಗಿ ತುಂಬಾ ಕಡೆ ಅಲೆದಾಟವನ್ನ ಕೂಡ ಮಾಡಿರ್ತೀವಿ, ಬಟ್ ನಮಗೆ ಮನಸ್ಸಿಗೆ ಇಷ್ಟ ಆಗಿರೋದಿಲ್ಲ. ಬಟ್ ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟವಾಗೋ ರೀತಿಯಾದಂತಹ ಡಿಸೈನ್ ನಲ್ಲಿ ಆಗಿರಬಹುದು ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಗಳು ಕೂಡ ನಿಮ್ಗೆ ಇಲ್ಲಿ ಇದೆ. 1 ಗ್ರಾಮ್ ಗೋಲ್ಡ್ ನಲ್ಲಿ ಇರುವಂತಹ ಇಯರಿಂಗ್ಸ್ ಗಳಿದು, ಸ್ಟೋನ್ ಬಂದಿರುವಂತದ್ದು. ಹಾಗೇನೆ ಇಲ್ಲಿ ನೀವು ನೋಡೋದು ಅಂತ ಹೇಳಿದ್ರೆ ಬ್ರಾಸ್ಲೈಟ್ಸ್ ಇದೆ, ಇದು ಕೂಡ 1 ಗ್ರಾಮ್ ಗೋಲ್ಡ್ ಬ್ರಾಸ್ಲೈಟ್ಸ್. ಹೆಣ್ಣು ಮಕ್ಕಳಿಗೆ ಸೂಟ್ ಆಗುವಂತದ್ದು, ಗಂಡು ಮಕ್ಕಳಿಗೆ ಬೇಕಾಗಿರುವಂತದ್ದು, ಪುಟಾಣಿ ಮಕ್ಕಳಿಗೆ ಬೇಕಾಗುವಂತಹ ಬ್ರಾಸ್ಲೈಟ್ ಗಳು ಕೂಡ ಇದೆ. ಇದು ಕೂಡ 1 ಗ್ರಾಮ್ ಗೋಲ್ಡ್ ಅಲ್ಲಿ ಇರುವಂತಹ ಇಯರಿಂಗ್ಸ್. ಹಾಗೇನೆ ಹ್ಯಾಂಗಿಂಗ್ ಅಲ್ಲಿ ಬಂದಂತಹ 1 ಗ್ರಾಮ್ ಗೋಲ್ಡ್ ನ ಇಯರಿಂಗ್ಸ್ ಕೂಡ ನೋಡ್ಬೋದು ನೀವು. 1 ಗ್ರಾಮ್ ಗೋಲ್ಡ್ ನಲ್ಲಿರುವಂತಹ ಇಯರಿಂಗ್ಸ್ ಗಳು ಇದು. 1 ಗ್ರಾಮ್ ಗೋಲ್ಡ್ ನಲ್ಲಿ ಗ್ರ್ಯಾಂಡ್ ಆಗಿರುವಂತ ಲುಕ್ ಅನ್ನ ನೀಡುವಂತ ಸರಗಳನ್ನ ನೋಡಿದ್ರಲ್ಲ, ನೆಕ್ಲೆಸ್ ಗಳನ್ನ ನೋಡಿದ್ರಲ್ಲ, ಇವಾಗ ನಾನು ನಿಮ್ಗೆ ತೋರಿಸ್ತಾ ಇರುವಂತದ್ದು ಡೈಲಿ ವೇರ್ಗೆ ಬೇಕಾಗುವಂತಹ ಸಿಂಪಲ್ ಲುಕ್ ಅನ್ನ ನೀಡುವಂತಹ ಚೈನ್ ಗಳನ್ನ ನೋಡಿ. ಇದು ಕೂಡ 1 ಗ್ರಾಮ್ ಗೋಲ್ಡ್ 150 ರೇಂಜ್ ಇಂದ ಪ್ರಾರಂಭ ಆಗುತ್ತೆ. ಸ್ವಲ್ಪ ಗ್ರ್ಯಾಂಡ್ ಲುಕ್ ಅನ್ನ ನೀಡುವಂತಹ 1 ಗ್ರಾಮ್ ಗೋಲ್ಡ್ ನಲ್ಲಿರುವಂತಹ ಸರವನ್ನ ಇನ್ನೊಂದು ತೋರಿಸ್ತೇನೆ ನಾನು ನೋಡಿ. ಇದು ಸಾರಿ ಎಲ್ಲ ವೇರ್ ಮಾಡ್ತೀವಿ ಅಂತ ಹೇಳಿದಾಗ ಈ ತರಹದ ಚೈನ್ ಅನ್ನ ಹಾಕಿದ್ವಿ ಅಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿರುವಂತ ಲುಕ್ ಅನ್ನು ಕೊಡುತ್ತೆ. ಹಾಗೇನೆ ಲಕ್ಸುರಿ ಲುಕ್ ಅನ್ನ ಕೂಡ ಈ ತರಹದ ಚೈನ್ ಅನ್ನ ಹಾಕಿದ್ವಿ ಅಂತ ಹೇಳಿದಾಗ ಸಿಗುತ್ತೆ. ಇದ್ರಲ್ಲಿ ಇವಾಗ ನೀವು ವೈಟ್ ಪರ್ಲ್ ಅನ್ನ ನೋಡ್ತಾ ಇದ್ದೀರಾ, ಬಟ್ ಬೇರೆ ಕಲರ್ ನಲ್ಲಿ ಪರ್ಲ್ ಬಂದು ಕೂಡ ಇಲ್ಲಿ ಈ ತರಹದ ನೆಕ್ಲೆಸ್ ಗಳು ಕೂಡ ಇಲ್ಲಿ ಅವೈಲೇಬಲ್ ಇರುವಂತದ್ದು. ಕರಿಮಣಿ ಸರ ನೋಡಿ, ಪೆಂಡೆಂಟ್ ಎಷ್ಟು ಚೆನ್ನಾಗಿದೆ ಅಂತ. ಈ ತರಹದ ಕರಿಮಣಿ ಸರ ಕೂಡ ಇಲ್ಲಿ ಇದೆ. ಬೇರೆ ಬೇರೆ ತೋರಿಸ್ತೇನೆ ನಾನು ಹೇಗಿದೆ ಅಂತ. ಇದು ಸಿಂಗಲ್ ಆಗಿ ಬಂದು ಇದರ ಒಂದು ಡಿಸೈನ್ ನೋಡಿ. ಹೆಣ್ಣು ಮಕ್ಕಳು ಜಾಸ್ತಿಯಾಗಿ ಫ್ಯಾನ್ಸಿಗೆ ಬರೋದು ಅಂತ ಹೇಳಿದ್ರೆ ಕ್ಲಿಪ್ಸ್ ಆಗಿರ್ಬೋದು, ಬಿಂದಿ ಆಗಿರ್ಬೋದು, ರಬ್ಬರ್ಸ್ ಆಗಿರ್ಬೋದು, ಇವೆಲ್ಲಗಳನ್ನ ಪರ್ಚೇಸ್ ಮಾಡೋದಕ್ಕೆ ಬರ್ತೇವೆ. ನೈಲ್ ಪಾಲಿಶ್ ಆಗಿರ್ಬೋದು, ಇವೆಲ್ಲವನ್ನ ಕೂಡ ಪರ್ಚೇಸ್ ಮಾಡಬೇಕು ಅಂತ ಫ್ಯಾನ್ಸಿ ಅಂತ ಮುಖ ಮಾಡ್ತೇವೆ. ಇವೆಲ್ಲವನ್ನ ಪರ್ಚೇಸ್ ಮಾಡೋದಕ್ಕೆ ತಿಂಗಳಿಗೆ ಒಮ್ಮೆ ಆದ್ರೂ ನಾವು ಫ್ಯಾನ್ಸಿಗೆ ವಿಸಿಟ್ ಮಾಡೇ ಮಾಡ್ತೀವಿ. ನೀವು ಶಾರದಾ ಫ್ಯಾನ್ಸಿಗೆ ಬರ್ತೀರಾ ಅಂತ ಹೇಳಿದ್ರೆ ಕ್ಲಿಪ್ಸ್ ಗಳ ಕಲೆಕ್ಷನ್ ನೋಡ್ಬೋದು ನೀವು ಹೇಗಿದೆ ಅಂತ. ಇವಾಗ ನೀವು ನೋಡ್ತಾ ಇದ್ದೀರಾ, ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಕ್ಲಿಪ್ಸ್ ಗಳ ಕಲೆಕ್ಷನ್ ಕೂಡ ಇದೆ. ಇವಾಗಿನ ಟ್ರೆಂಡ್ ನಲ್ಲಿ ಇರುವಂತಹ ಕ್ಲಿಪ್ ಗಳು ಕೂಡ ನಿಮ್ಗೆ ಇಲ್ಲಿ ಅವೈಲೇಬಲ್ ಇದೆ. ಡಿಸೈನ್ಡ್ ಆಗಿ ಬಂದಂತಹ ಕ್ಲಿಪ್ ಗಳು ತುಂಬಾನೇ ಕಲೆಕ್ಷನ್ ನಿಮ್ಗೆ ಶಾರದಾ ಫ್ಯಾನ್ಸಿಯಲ್ಲಿ ಅವೈಲೇಬಲ್ ಇರುವಂತದ್ದು. ಕ್ಲಿಪ್ಸ್ ಗಳು ಮೆಟಾಲಿಕ್ ಅಲ್ಲಿ ಬಂದಂತಹ ಕ್ಲಿಪ್ಸ್ ಗಳು, ಅದು ಕೂಡ ಡಿಸೈನ್ಡ್ ಆಗಿ ಬಟರ್ಫ್ಲೈ ಆಗಿರ್ಬೋದು, ಈ ತರದ ಡಿಸೈನ್ ಅಲ್ಲಿ ಕೂಡ ನಿಮ್ಗೆ ಇಲ್ಲಿ ಕ್ಲಿಪ್ಸ್ ಗಳು ಅವೈಲೇಬಲ್ ಇದೆ. ಶಾರದಾ ಫ್ಯಾನ್ಸಿಯಲ್ಲಿ ಗಿಫ್ಟ್ ಐಟಮ್ಗಳ ಕಲೆಕ್ಷನ್ ಕೂಡ ಬ್ಯೂಟಿಫುಲ್ ಆಗಿರುವಂತದ್ದು. ನಾವು ತುಂಬಾನೇ ಇಷ್ಟಪಡುವಂತಹ ವ್ಯಕ್ತಿಗಳಿಗೆ ಅವರಿಗೂ ಸಮಾಧಾನ ಆಗೋ ರೀತಿಯಾದಂತಹ ಗಿಫ್ಟ್ ಅನ್ನ ಕೊಡ್ಬೇಕು ಅಂತ ಪ್ರತಿಯೊಬ್ರು ಕೂಡ ಯೋಚನೆ ಮಾಡ್ತೀವಿ. ನಾವು ಕೊಟ್ಟಂತಹ ಗಿಫ್ಟ್ ವರ್ತ್ ಅಂತ ಅನಿಸ್ಬೇಕು ಅಂತ ಕೂಡ ಯೋಚನೆ ಮಾಡ್ತೀವಿ. ಇವೆಲ್ಲದಕ್ಕೂ ಕೂಡ ಸೂಟ್ ಆಗೋ ರೀತಿಯಾದಂತಹ ಗಿಫ್ಟ್ ಐಟಮ್ಗಳು ಕೂಡ ಇಲ್ಲಿ ಇದೆ.
ನೋಡ್ಬೋದು ಎಷ್ಟೊಂದು ಬ್ಯೂಟಿಫುಲ್ ಆಗಿರುವಂತಹ ಗಿಫ್ಟ್ ಐಟಮ್ಗಳು, ಗಿಫ್ಟ್ ಕಲೆಕ್ಷನ್ಗಳು ಇಲ್ಲಿ ಇದೆ ಅನ್ನುವಂಥದ್ದು. ದೇವರ ಸ್ಟ್ಯಾಚು ರೀತಿಯಾದದ್ದಾಗಿರ್ಬೋದು, ಮಕ್ಕಳ ಟಾಯ್ಸ್ ಗಳಾಗಿರ್ಬೋದು. ನೋಡಿ ಇಲ್ಲಿ ನೀವು ಎಷ್ಟೊಂದು ಬ್ಯೂಟಿಫುಲ್ ಆಗಿರುವಂತಹ ಗಿಫ್ಟ್ ಕಲೆಕ್ಷನ್ಗಳು ಇದೆ ಅನ್ನುವಂಥದ್ದನ್ನ, ದೇವರ ಸ್ಟ್ಯಾಚುಗಳಾಗಿರ್ಬೋದು, ಗೋಮಾತೆಯ ಸ್ಟ್ಯಾಚು ಆಗಿರ್ಬೋದು. ಹಾಗೇನೆ ಇಲ್ಲಿ ನೋಡಿ ಹಿಂದೂ ಧಾರ್ಮಿಕತೆಯಲ್ಲಿ ಇರುವಂತಹ ಎಲ್ಲಾ ದೇವರ ಸ್ಟ್ಯಾಚುಗಳು ಕೂಡ ನಿಮಗೆ ಶಾರದಾ ಫ್ಯಾನ್ಸಿಯಲ್ಲಿ ಅವೈಲೇಬಲ್ ಇದೆ. ಹಾಗೇನೆ ಬುದ್ಧನ ಸ್ಟ್ಯಾಚುಗಳಾಗಿರ್ಬೋದು, ಅದರಲ್ಲಿ ಕೂಡ ಹಾಗೇನೆ ಬೇರೆ ಬೇರೆ ರೀತಿಯಾದಂತಹ ವೆರೈಟಿ ಆಗಿರುವಂತಹ ಬುದ್ಧನ ಸ್ಟ್ಯಾಚು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ. ದೇವರ ಸ್ಟ್ಯಾಚು ಅಂತೂ ತುಂಬಾನೇ ಇದೆ. ನಮ್ಮ ಪ್ರೀತಿ ಪಾತ್ರರಿಗೆ ನಾವು ಕೊಡುವಂತಹ ಗಿಫ್ಟ್ ವರ್ತ್ ಅಂತ ಅನಿಸ್ಬೇಕು, ಕೊಟ್ಟಂತ ನಮಗೂ ಸಮಾಧಾನ ಅನಿಸ್ಬೇಕು, ತಗೊಂಡಂತ ಅವ್ರಿಗೂ ಕೂಡ ವಾವ್ ಸೂಪರ್ ಆಗಿದೆ ಅನ್ನುವಂಥ ಫೀಲನ್ನ ಕೊಡ್ಬೇಕಲ್ವಾ. ಹಾಗಾಗಿ ನಾವು ಕೊಡುವಂತ ಗಿಫ್ಟ್ ಕೂಡ ಅಷ್ಟೇ ಉತ್ತಮವಾಗಿರ್ಬೇಕು. ಹಾಗಾಗಿ ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ಚೆನ್ನಾಗಿರುವಂತ ಗಿಫ್ಟ್ ಅನ್ನ ಕೊಡ್ಬೇಕು ಅಂತ ಹೇಳಿದ್ರೆ ಶಾರದಾ ಫ್ಯಾನ್ಸಿಗೆ ಬನ್ನಿ. ಎಲ್ಲಾ ರೀತಿಯಾದಂತಹ ಗಿಫ್ಟ್ ಐಟಮ್ಗಳು ಕೂಡ ನಿಮ್ಮ ಶಾರದಾ ಫ್ಯಾನ್ಸಿಯಲ್ಲಿ ಲಭ್ಯ ಇದೆ. ಫ್ಯಾನ್ಸಿ ಐಟಮ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಬಂದ್ವಿ ಅಂತ ಹೇಳಿದಾಗ, ನಮ್ಮೊಟ್ಟಿಗೆ ಮಕ್ಕಳು ಇದ್ದಾರೆ ಅಂತ ಹೇಳಿದಾಗ ಅವರಿಗೂ ಒಂದು ಏನಾದರೂ ತೆಗೆದುಕೊಡ್ಬೇಕು ಅಂತ ಯೋಚನೆ ಮಾಡ್ತೀವಿ. ಹಾಗಾಗಿ ಪುಟಾಣಿ ಮಕ್ಕಳಿಗೆ ಆಟಿಕೆಗಳು ಕೂಡ ಇಲ್ಲಿ ಕಲೆಕ್ಷನ್ ಇದೆ ನೋಡಿ. ಎಲ್ಲ ರೀತಿಯಾದಂತಹ ಆಟಿಕೆಯ ಕಲೆಕ್ಷನ್ ಕೂಡ ನಿಮ್ಮ ಶಾರದಾ ಫ್ಯಾನ್ಸಿಯಲ್ಲಿ ಲಭ್ಯ ಇದೆ. ಫ್ಯಾನ್ಸಿ ಅಂತ ಹೇಳಿದಾಗ ಆಕ್ಸೆಸರೀಸ್ ಆಗಿರ್ಬೋದು ಅಥವಾ ಮೇಕಪ್ ಐಟಮ್ ಆಗಿರ್ಬೋದು ಇದು ಮಾತ್ರ ಇರುತ್ತೆ ಅಂತ ಯೋಚನೆ ಮಾಡ್ತೀವಿ. ಬಟ್ ನಿಮ್ಮ ಶಾರದಾ ಫ್ಯಾನ್ಸಿಯಲ್ಲಿ ಮಕ್ಕಳಿಗೆ ಬೇಕಾಗುವಂಥ ಆಟಿಕೆಗಳು ಕೂಡ ಇದೆ. ಬಸ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಬರ್ಡ್ಸ್ ಆಗಿರ್ಬೋದು, ಆ್ಯನಿಮಲ್ಸ್ ಆಗಿರ್ಬೋದು, ಈ ಥರ JCB ಆಗಿರ್ಬೋದು, ಈ ಥರದ ವೆಹಿಕಲ್ಗಳ ಕಲೆಕ್ಷನ್ ಕೂಡ ಆಟಿಕೆಯಲ್ಲಿ ನಿಮ್ಮ ಶಾರದಾ ಫ್ಯಾನ್ಸಿಯಲ್ಲಿ ಲಭ್ಯ ಇದೆ. ಟೆಡ್ಡಿ ಬೇರ್ ಅಂತ ಹೇಳಿದ್ರೆ ಯುವ ಮನಸ್ಸುಗಳಿಗೆ ತುಂಬಾನೇ ಇಷ್ಟವಾಗುತ್ತೆ. ಅದರ ಜೊತೆಗೇನೆ ಪುಟಾಣಿ ಮಕ್ಕಳಿಗೆ ಕೂಡ ಹತ್ರ ಒಂದು ಟೆಡ್ಡಿ ಬೇರ್ ಇದೆ ಅಂತ ಹೇಳಿದ್ರೆ ಆರಾಮವಾಗಿ ನಿದ್ದೆ ಮಾಡ್ತಾರೆ ಕೂಡ. ಜೋಗುಳ ಹಾಡ್ತಾ ಟೆಡ್ಡಿ ಬೇರಿನ ಹತ್ರ ಇಟ್ರೆ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಗೊತ್ತಿರುವಂತದ್ದು. ನಿಮ್ಮ ಶಾರದಾ ಫ್ಯಾನ್ಸಿಯಲ್ಲಿ ಟೆಡ್ಡಿ ಬೇರ್ಗಳ ಕಲೆಕ್ಷನ್ ಕೂಡ ಬ್ಯೂಟಿಫುಲ್ ಆಗಿದೆ. ಬ್ರ್ಯಾಂಡೆಡ್ ಆಗಿರುವಂತಹ ಹ್ಯಾಂಡ್ ಬ್ಯಾಗ್ಗಳು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ. ನೋಡಿ ಹ್ಯಾಂಡ್ ಬ್ಯಾಗ್ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ. ಈ ತರದ ಕಲೆಕ್ಷನ್ ಇಲ್ಲಿ ತುಂಬಾನೇ ಇದೆ ನೋಡಿ. ಇನ್ನೊಂದು ಹ್ಯಾಂಡ್ ಬ್ಯಾಗ್, ಹೆಣ್ಣು ಮಕ್ಕಳಿಗೆ ಕೈಯಲ್ಲಿ ಒಂದು ಈ ತರದ ಪರ್ಸ್ ಇದೆ ಅಂತ ಹೇಳಿದ್ರೆ ಅವರು ತುಂಬಾನೇ ಬ್ಯೂಟಿಫುಲ್ ಆಗಿ ರೆಡಿ ಆಗಿದ್ರೆ ಇಂತಹ ಪರ್ಸ್ ಕೈಯಲ್ಲಿ ಇಟ್ಕೊಂಡಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ತುಂಬಾ ಜನರಿಗೆ ತುಂಬಾ ಚೆನ್ನಾಗಿರುವಂತಹ ಪರ್ಸ್ಗಳ ಕಲೆಕ್ಷನ್ ಮಾಡ್ಕೊಳ್ಳುವಂತಹ ಕ್ರೇಜ್ ಇರುತ್ತೆ. ಅಂಥವರಿಗೆ ಇಲ್ಲಿ ಕಲೆಕ್ಷನ್ ಕೂಡ ತುಂಬಾನೇ ಇದೆ. ಯಾವುದೋ ಪಾರ್ಟಿ ಇದೆ, ಪಾರ್ಟಿಗೆ ಹೋಗ್ಬೇಕಾದ್ರೆ ನಾವು ತುಂಬಾನೇ ಚೆನ್ನಾಗಿ ರೆಡಿ ಆಗಿರ್ತೇವೆ, ಅದಕ್ಕೆ ಸೂಟ್ ಆಗೋ ರೀತಿಯಾದಂತಹ ಕೈಯಲ್ಲಿ ಒಂದು ಬ್ಯಾಗ್ ಕೂಡ ಇದ್ರೆ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸ್ತೀವಿ ನಾವು. ಇನ್ನೊಂದು ಬ್ಯಾಗ್ ತೋರಿಸಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ನಿಮಗೆ ಗ್ರ್ಯಾಂಡ್ ಲುಕ್ ಅನ್ನ ಕೊಡುತ್ತೆ. ಈ ಬ್ಯಾಗ್ಗಳನ್ನ ನೋಡಿ, ಸಿಂಪಲ್ ಆಗಿದೆ ಬಟ್ ಬ್ಯೂಟಿಫುಲ್ ಆಗಿದೆ. ನಮಗೆ ಬೇಕಾಗಿರುವಂತಹ ಐಟಮ್ಗಳನ್ನ ಕೂಡ ಇದರಲ್ಲಿ ಇಟ್ಕೊಳ್ಬಹುದು. ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ತೀವಿ ಅಂತ ಹೇಳಿದಾಗ ನಾವು ಸ್ವಲ್ಪ ಐಟಮ್ಗಳನ್ನ ಏನಾದ್ರೂ ಇಟ್ಕೊಂಡಿರ್ತೀವಿ, ಬಟ್ ಅವುಗಳನ್ನ ಕೂಡ ಇದರಲ್ಲಿ ನಾವು ಆರಾಮ್ಸೆಯಾಗಿ ಇಟ್ಕೊಳ್ಬಹುದಾಗಿದೆ. ಹಾಗೇನೆ ಸೈಡ್ ಬ್ಯಾಗ್ ಕಲೆಕ್ಷನ್ ನೋಡ್ಬೋದು ನೀವು ಎಷ್ಟೊಂದು ಚೆನ್ನಾಗಿದೆ ಅಂತ. ಆಫೀಸಿಗೆ ಹೋಗ್ತೀವಿ ಅಂತ ಹೇಳಿದಾಗ ಆಫೀಸಿಗೆ ಹೋಗ್ಬೇಕಾದ್ರೆ ಕೆಲವೊಂದು ಐಟಮ್ಗಳನ್ನ ಇಟ್ಕೊಂಡು ಹೋಗ್ಬೇಕಾಗುತ್ತೆ. ಆವಾಗ ಈ ತರದ ಬ್ಯಾಗ್ಗಳು ಇದೆ ಅಂತ ಹೇಳಿದ್ರೆ ಪರ್ಫೆಕ್ಟ್ ಅಂತ ಅನಿಸುತ್ತೆ. ಹಾಗಾಗಿ ಈ ತರದ ಬ್ಯಾಗ್ಗಳ ಕಲೆಕ್ಷನ್ ಕೂಡ ತುಂಬಾ ಇದೆ ಇಲ್ಲಿ. ಹಾಗೇನೆ ಇಲ್ಲಿ ನೋಡಿ ಇನ್ನೊಂದು ಹ್ಯಾಂಡ್ ಬ್ಯಾಗ್ ಇದು. ಇವಿಷ್ಟೇ ಅಲ್ಲದೆ ನಮಗೆ ಸ್ಕೂಲ್ ಬ್ಯಾಗ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಇವಾಗ ಶುಭಾರಂಭ ಆಗಿರೋದ್ರಿಂದಾಗಿ ಸ್ಪೆಷಲ್ ಆಗಿರುವಂತ ಆಫರ್ ಬೇರೆ ನಡೀತಾ ಇದೆ. ನೀವು ಇಲ್ಲಿಂದ ಯಾವುದೇ ಐಟಮ್ ಅನ್ನ ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರೆ ಕೂಡ ನಿಮಗೆ 10% ಡಿಸ್ಕೌಂಟ್ ಅನ್ನ ನೀಡಲಾಗ್ತಾ ಇದೆ. ಹಾಗಾಗಿ ಈ ಒಂದು ಆಫರ್ ಇರುವಂತಹ ಟೈಮ್ ಅಲ್ಲಿ ಬಂದು ಈ ಬ್ಯಾಗ್ ಗಳನ್ನ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ MRP ರೇಟ್ಗಿಂತ ನಿಮಗೆ 10% ಡಿಸ್ಕೌಂಟ್ ಆಗಿ ಈ ಎಲ್ಲ ಬ್ಯಾಗ್ಗಳು ಕೂಡ ನಿಮ್ಗೆ ಸಿಗುತ್ತೆ. ಹೆಣ್ಣು ಮಕ್ಕಳ ಕೋಮಲವಾಗಿರುವಂತಹ ಕೈಗಳಿಗೆ ಬ್ಯೂಟಿಫುಲ್ ಆಗಿರುವಂತಹ ನೇಲ್ಗಳು ಇದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಹಾಗಾಗಿ ಇಲ್ಲಿ ನಿಮಗೆ ಆರ್ಟಿಫಿಷಿಯಲ್ ನೇಲ್ಸ್ ಕೂಡ ಲಭ್ಯ ಇದೆ. ನೇಲ್ ಎಕ್ಸ್ಟೆನ್ಷನ್ ಮಾಡ್ಕೊಳ್ಬೇಕು ಅಂತ ತುಂಬಾ ಜನ ಹೆಣ್ಣು ಮಕ್ಕಳು ಬಯಸ್ತೀರಾ. ನಿಮಗೆ ಇಷ್ಟವಾಗೋ ರೀತಿಯಾದಂತಹ ನೇಲ್ಗಳ ಕಲೆಕ್ಷನ್ ಕೂಡ ಇಲ್ಲಿದೆ. ನೋಡ್ಬೋದು ನೀವು ಹೇಗಿದೆ ಅಂತ. ಬೇರೆ ಬೇರೆ ಡಿಸೈನ್ ನಲ್ಲಿ ಕೂಡ ಇದೆ. ಇಲ್ಲಿ ನೋಡ್ಬೋದು ನೀವು ಬಟರ್ಫ್ಲೈ ರೀತಿಯಾದಂತಹ ಡಿಸೈನ್ ನಲ್ಲಿ ಬಂದಂತಹ ನೇಲ್ಗಳಾಗಿರ್ಬೋದು ಅಥವಾ ಗ್ಲಿಟರ್ಸ್ ಬಂದಿರುವಂತಹ ನೇಲ್ಸ್ ಆಗಿರ್ಬೋದು. ಈ ತರದ ಕಲೆಕ್ಷನ್ ಕೂಡ ಇದೆ, ಇಲ್ಲೆಲ್ಲ ಇದೆ.
ಹಾಗೇನೆ ನೇಲ್ಗಳ ಜೊತೆಗೆ ನೇಲ್ ಎಕ್ಸ್ಟೆನ್ಷನ್ಗೆ ಬೇಕಾಗಿರುವಂಥ ಟೂಲ್ಸ್ಗಳು ಕೂಡ ನಿಮಗೆ ಶಾರದಾ ಫ್ಯಾನ್ಸಿಯಲ್ಲಿ ಅವೈಲೇಬಲ್ ಇರುವಂಥದ್ದು. ತುಂಬಾ ಕಡೆ ನೇಲ್ಗಳಿರುತ್ತೆ ಬಟ್ ಟೂಲ್ಸ್ ಇರೋದಿಲ್ಲ ಅನ್ನುವಂಥದ್ದು ಇರುತ್ತೆ. ಬಟ್ ಇನ್ನು ಮುಂದೆ ನಿಮಗೆ ಟೂಲ್ಸ್ಗಳು ಬೇಕು ಅಂತ ಹೇಳಿದ್ರೆ, ಮುಖ್ಯವಾಗಿ ಪಾರ್ಲರ್ನಲ್ಲಿ ಯಾರೆಲ್ಲ ಇದ್ದೀರೋ ಅವರಿಗೆ ಟೂಲ್ಸ್ಗಳು ಬೇಕು ನೈಲ್ ಎಕ್ಸ್ಟೆನ್ಷನ್ ಮಾಡೋದಕ್ಕೆ ಅಂತ ಹೇಳಿದ್ರೆ ನೀವು ತಪ್ಪದೆ ಶಾರದಾ ಫ್ಯಾನ್ಸಿಗೆ ಬನ್ನಿ. ನಿಮಗೆ ಬೇಕಾಗಿರುವಂಥ ಎಲ್ಲ ಐಟಮ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಸ್ಕೂಲ್ ಮಕ್ಕಳಿಗೆ ಬೇಕಾಗಿರುವಂಥ ಕಲರ್ ಬಾಕ್ಸ್ಗಳಾಗಿರ್ಬೋದು, ಕಂಪಸ್ ಬಾಕ್ಸ್ಗಳಾಗಿರ್ಬೋದು, ಪೆನ್ಸಿಲ್ಸ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ರಬ್ಬರ್ ಆಗಿರ್ಬೋದು, ಈ ತರಹದ ಸ್ಟೇಷನರಿ ಐಟಮ್ಗಳು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇರೋವಂಥದ್ದು. ವಾಟರ್ ಬಾಟಲ್ಗಳು ಕೂಡ ಇದೆ. ಈ ಸ್ಟೇಷನರಿ ಐಟಮ್ಗಳ ಮೇಲೆ ಕೂಡ 10% ಡಿಸ್ಕೌಂಟ್ ಅವೈಲೇಬಲ್ ಇರುವಂಥದ್ದು. ಮನೆಗೆ ಬ್ಯೂಟಿಫುಲ್ ಆಗಿರುವಂತಹ ಲುಕ್ ನೀಡುವಂತಹ ಫೋಟೋ ಫ್ರೇಮ್ ಕೂಡ ಶಾರದಾ ಫ್ಯಾನ್ಸಿಯಲ್ಲಿ ಅವೈಲೇಬಲ್ ಇದೆ. ನಾವು ಸುಂದರವಾಗಿರುವಂಥ ಮನೆಯನ್ನ ನಿರ್ಮಾಣ ಮಾಡ್ತೀವಿ, ಮನೆಗೆ ಎಲ್ಲವೂ ಕೂಡ ಲಕ್ಸುರಿ ಲುಕ್ ಅನ್ನ ನೀಡುವಂಥ ಐಟಮ್ಗಳನ್ನ ಹಾಕಿದ್ದೀವಿ ಅಂತ ಹೇಳಿದಾಗ ಮನೆಯ ಹಾಲ್ಗೆ ಆಗಿರ್ಬೋದು ಅಥವಾ ನಮ್ಗೆ ಇಷ್ಟವಾಗುವಂಥ ರೂಮ್ನಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂಥ ಫೋಟೋ ಫ್ರೇಮ್ ಅನ್ನ ಕೂಡ ಹಾಕಬೇಕು ಅನ್ನುವಂಥ ಯೋಚನೆ ಇರುತ್ತೆ. ಯಾವ ರೀತಿಯಾದಂಥ ಫೋಟೋ ಫ್ರೇಮ್ ಅನ್ನ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಯೋಚನೆ ಮಾಡೋರಿಗೆ ದಿ ಬೆಸ್ಟ್ ಅಂತ ಹೇಳಿದ್ರೆ ಈ ರೀತಿಯಾಗಿರುವಂಥ ಫೋಟೋ ಫ್ರೇಮ್. ರಾಧಾ ಕೃಷ್ಣ ಇರುವಂತಹ ಫೋಟೋ ಫ್ರೇಮ್ ಅನ್ನ ನೋಡ್ತಾ ಇದ್ದೀರಾ ನೀವು, ಎಷ್ಟೊಂದು ಚೆನ್ನಾಗಿದೆ ನೋಡಿ. ಈ ತರದ ಫೋಟೋ ಫ್ರೇಮ್ ಅನ್ನ ನಾವು ನಮ್ಮ ಮನೆಯಲ್ಲಿರುವಂತಹ ಹಾಲ್ಗೆ ಎಲ್ಲ ಹಾಕಿದ್ವಿ ಅಂತ ಹೇಳಿದಾಗ ತುಂಬಾನೇ ಚೆನ್ನಾಗಿರುವಂತಹ ಲುಕ್ ಅನ್ನ ನೀಡುತ್ತೆ. ಮನೆಗೆ ಬಂದವರಿಗೆ ಕೂಡ ಒಂದು ರೀತಿಯಾದಂತಹ ಪಾಸಿಟಿವ್ ವೈಬ್ ಅನ್ನ ಕೊಡುತ್ತೆ. ಅದರ ಜೊತೆಗೇನೆ ವಾವ್ ಅನ್ನುವಂತ ಫೀಲ್ ಅವರು ಕೂಡ ಮಾಡ್ತಾರೆ. ಹಾಗಾಗಿ ಈ ತರಹದ ಕಲೆಕ್ಷನ್ ಕೂಡ ಇಲ್ಲಿ, ಫೋಟೋ ಫ್ರೇಮ್ ಕಲೆಕ್ಷನ್ ಕೂಡ ಇಲ್ಲಿ ತುಂಬಾನೇ ಇದೆ. ಕೃಷ್ಣ ಮೃಗ ಇರುವಂತಹ ಫೋಟೋ ಫ್ರೇಮ್ ನೋಡೋದಿಕ್ಕೇನೆ ಬ್ಯೂಟಿಫುಲ್ ಆಗಿದೆ. ಫ್ಯಾನ್ಸಿ ಐಟಮ್ಗಳನ್ನೆಲ್ಲ ಪರ್ಚೇಸ್ ಮಾಡ್ತೀವಿ, ಆಮೇಲೆ ನಮಗೆ ಮೇಕಪ್ ಐಟಮ್ಗಳು ಬೇಕು, ಕಾಸ್ಮೆಟಿಕ್ ಐಟಮ್ಗಳು ಬೇಕು ಅಂತ ಹೇಳಿದ್ರೆ ಅದು ಕೂಡ ಇಲ್ಲೇ ಅವೈಲೇಬಲ್ ಇರುವಂಥದ್ದು. ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದಾಗ ಫ್ಯಾನ್ಸಿಗೆ ಹೋದ್ವಿ ಅಂತ ಹೇಳಿದ್ರೆ ಕೆಲವೊಂದು ಐಟಮ್ಗಳು ಇರುತ್ತೆ, ಬಟ್ ಇನ್ನೊಂದು ಐಟಮ್ಗಳಿಗೆ ಇನ್ನೊಂದು ಫ್ಯಾನ್ಸಿಗೆ ಹೋಗ್ಬೇಕು ಅನ್ನುವಂತ ತಲೆನೋವು ಇರುತ್ತೆ. ಬಟ್ ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದ್ರೆ ಫ್ಯಾನ್ಸಿ ಐಟಮ್ಗಳು ಇದೆ, ಮೇಕಪ್ ಐಟಮ್ಗಳು ಇದೆ. ನಾನು ಇವಾಗ ಮೇಕಪ್ ಐಟಮ್ಗಳಲ್ಲಿ ನಿಮ್ಗೆ ತೋರಿಸ್ತೇನೆ ನೋಡಿ. ಇಲ್ಲಿ ಐ ಶ್ಯಾಡೋದಲ್ಲಿ ಕೂಡ ಹಾಗೇನೆ ಬೇರೆ ಬೇರೆ ಕಂಪನಿಯ ಐ ಶ್ಯಾಡೋಗಳು ಕೂಡ ನಿಮ್ಗೆ ಇರುವಂತದ್ದು. ಹಾಗೇನೆ ಇಲ್ಲಿ ನೀವು ನೋಡ್ತಾ ಇರುವಂತದ್ದು ಶಿಮ್ಮರ್ ಐ ಶ್ಯಾಡೋ. ಹಾಗೇನೆ ಇನ್ನೊಂದು ನೋಡಿ ಇಲ್ಲಿ ಬ್ಲಷಸ್ ಅಲ್ಲಿ ಕೂಡ ಹಾಗೇನೆ ನೋಡಿ ಇನ್ನೊಂದಿದೆ ಬ್ಲಷಸ್, ಬೇರೆ ಬೇರೆ ರೀತಿಯಾದಂತಹ 3D ಬ್ಲಷರ್ಸ್ ಇದು. ಇದರಲ್ಲಿ ಕೂಡ ಹಾಗೇನೆ ಎಲ್ಲಾ ಶೇಡ್ ನಲ್ಲಿ ಕೂಡ ನಿಮ್ಗೆ ಅವೈಲೇಬಲ್ ಇರುವಂತದ್ದು ಬ್ಲಷಸ್. ಹಾಗೇನೆ ಇಲ್ಲಿ ನೀವು ಹೈಲೈಟರ್ ಅನ್ನ ನೋಡಬಹುದು. ಹೈಲೈಟರ್ ಕೂಡ ಹಾಗೇನೆ ಬೇರೆ ಬೇರೆ ಶೇಡ್ ನಲ್ಲಿ ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಐ ಶ್ಯಾಡೋ ನೋಡಬಹುದು. ಇದರಲ್ಲಿ ನಿಮಗೆ 18 ಕಲರ್ ಬರುತ್ತೆ. 18 ಕಲರ್ನ ಐ ಶ್ಯಾಡೋ ಇದರಲ್ಲಿದೆ. ಹಾಗೇನೆ ಇನ್ನೊಂದು ತೋರಿಸ್ತೀನಿ ನಾನು ನಿಮಗೆ. ಇದು 25 ಕಲರ್ ನಲ್ಲಿ ಬರುವಂತಹ ಐ ಶ್ಯಾಡೋ. ಹಾಗೇನೆ ಇನ್ನೊಂದಿದೆ, ಇದು ನಿಮಗೆ 80 ಕಲರ್ ನಲ್ಲಿ ಬರುವಂತಹ ಐ ಶ್ಯಾಡೋಗಳು ನೋಡಬಹುದು ನೀವು. ಎಷ್ಟೊಂದು ಬ್ಯೂಟಿಫುಲ್ ಆಗಿರುವಂತಹ ಮೇಕಪ್ ಐಟಮ್ಗಳ ಕಲೆಕ್ಷನ್ ಕೂಡ ಇಲ್ಲಿದೆ ಅನ್ನುವಂಥದ್ದು. ಇನ್ನು ಹೀಗೆ ಲಿಪ್ಸ್ಟಿಕ್ಸ್ ಆಗಿರ್ಬೋದು, ಐಲೈನರ್ ಆಗಿರ್ಬೋದು, ಈ ತರದ ಎಲ್ಲಾ ರೀತಿಯಾದಂತಹ ಮೇಕಪ್ ಐಟಮ್ಗಳು ಕೂಡ ನಿಮ್ಗೆ ಇಲ್ಲಿ ಅವೈಲೇಬಲ್ ಇರುವಂತದ್ದು. ಹಾಗೇನೆ ಬೇರೆ ಬೇರೆ ಬ್ರ್ಯಾಂಡ್ ನಲ್ಲಿ ಇರಬಹುದು, ಬೇರೆ ಬೇರೆ ಕಂಪನಿಯಲ್ಲಿ ಇರುವಂತಹ ಮೇಕಪ್ ಐಟಮ್ಗಳು, ಕಾಸ್ಮೆಟಿಕ್ಸ್ ಐಟಮ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಹಾಗೆಯೇ ಮೇಕಪ್ಗೆ ಬೇಕಾಗಿರುವಂತಹ ಫೌಂಡೇಶನ್ ಆಗಿರ್ಬೋದು, ಕಾಂಪ್ಯಾಕ್ಟ್ ಆಗಿರ್ಬೋದು, ಮೇಕಪ್ ಫಿಕ್ಸರ್ ಆಗಿರ್ಬೋದು, ಈ ತರದ ಐಟಮ್ಗಳು ಕೂಡ ಇರುವಂಥದ್ದು. ಅದು ಕೂಡ ಬ್ರ್ಯಾಂಡೆಡ್ ಆಗಿರುವಂಥದ್ದು. ಲ್ಯಾಕ್ಮೆ ಆಗಿರ್ಬೋದು, ಮೆಬ್ಲಿನ್ ಆಗಿರ್ಬೋದು, ಈ ತರಹದ ಬ್ರ್ಯಾಂಡ್ ಅಲ್ಲಿ ಇರುವಂತಹ ಮೇಕಪ್ ಐಟಮ್ಗಳು ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಇರುವಂಥದ್ದು. ಐಲೈನರ್ ಅದೆಲ್ಲ ನಾನು ಹೇಳಿದೆ ಇದಕ್ಕಿಂತ ಮುಂಚೆ ಕೂಡ ಐಲೈನರ್ಸ್ ಇದೆ. ಹಾಗೆಯೇ ಫೇಸ್ ಕ್ರೀಮ್ಸ್ ಆಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು, ಈ ತರಹದ ಐಟಮ್ಗಳು ಕೂಡ ನಿಮಗೆ ಇದೆ. ಪರ್ಫ್ಯೂಮ್ಸ್ ಆಗಿರ್ಬೋದು ಇದು ಕೂಡ ಇದೆ. ಶಾಂಪ್ ಆಗಿರ್ಬೋದು, ಈ ತರದ ಐಟಮ್ಗಳು ಕೂಡ ನಿಮಗೆ ಒಂದೇ ಸೂರಿನಡಿಯಲ್ಲಿ ನಿಮ್ಮ ಶಾರದಾ ಫ್ಯಾನ್ಸಿಯಲ್ಲಿ ಅವೈಲೇಬಲ್ ಇರುವಂಥದ್ದು. ಶಾರದಾ ಫ್ಯಾನ್ಸಿಯಲ್ಲಿ ಯಾವೆಲ್ಲ ಐಟಮ್ಗಳು ಅವೈಲೇಬಲ್ ಇದೆ ಅನ್ನೋದನ್ನ ನೋಡಿದ್ರಲ್ಲ. ಹಲವಾರು ಕಡೆಗೆ ಫ್ಯಾನ್ಸಿಗೆ ಅಲೆದಾಟಕ್ಕೆ ಬ್ರೇಕ್ ಹಾಕಿ ಇಲ್ಲಿಗೆ ಬಂದ್ರಿ ಅಂತ ಹೇಳಿದ್ರೆ ಎಲ್ಲಾ ರೀತಿಯಾದಂತಹ ಐಟಮ್ಗಳನ್ನ ಕೂಡ ಒಂದೇ ಸೂರಿನಡಿಯಲ್ಲಿ ನೀವು ಪರ್ಚೇಸ್ ಮಾಡಬಹುದಾಗಿದೆ. ಈ ಶಾರದಾ ಫ್ಯಾನ್ಸಿ ಇರೋವಂಥದ್ದು ಪುತ್ತೂರಿನ ಮುಖ್ಯ ರಸ್ತೆಯ ನೀಲಂ ಗಾರ್ಮೆಂಟ್ಸ್ ನ ಹತ್ರದಲ್ಲಿ ನೂತನವಾಗಿ ಓಪನ್ ಆಗಿರೋದ್ರಿಂದಾಗಿ ಸ್ಪೆಷಲ್ ಆಗಿರುವಂತ ಆಫರ್ ಬೇರೆ ನಡೀತಾ ಇದೆ. 10% ಡಿಸ್ಕೌಂಟ್ ಅನ್ನ ಪ್ರತಿಯೊಂದು ಐಟಮ್ ನ ಮೇಲೆ ಕೂಡ ಹಾಕಲಾಗಿದೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಆದಷ್ಟು ಬೇಗ ಬನ್ನಿ, ಈ ಒಂದು ಡಿಸ್ಕೌಂಟ್ ನ ಪ್ರಯೋಜನವನ್ನ ಕೂಡ ಪಡ್ಕೊಳ್ಳಿ. ನಿಮ್ಗೆ ಬೇಕಾಗಿರುವಂತ ಐಟಮ್ ಗಳನ್ನ ಕೂಡ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ.
ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ